ನಾಲಾಸೋಪಾರ ಮಿರಾರ್ ಮಹಾನಗರ ಪಾಲಿಕಾ ಮೇಯರ್ ರೂಪೇಶ್ ಜಾಧವ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯಿತ್ತು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ಉಡುಪಿ ಮಾರ್ಗವಾಗಿ ಮಂಗಳೂರಿಗೆ ಆಗಮಿಸಿದರು. ಮಂಗಳೂರಿನ ಬಗ್ಗೆ ಮತ್ತು ತುಳುವರ ಬಗ್ಗೆ ಮಾತನಾಡಿದ ಮೇಯರ್ ರೂಪೇಶ್ ಜಾಧವ್ ಅವರು ಮೆಚ್ಚುಗೆಯ ಮಾತಿನಿಂದ ಅಭಿನಂದಿಸಿದರು. ನಂತರ ಮಂಗಳೂರಿನ ಪ್ರಮುಖ ಸ್ಥಳಗಳನ್ನ ವೀಕ್ಷಿಸಿದ ಮೇಯರ್ ರೂಪೇಶ್ ಜಾಧವ್ ಅವರೊಂದಿಗೆ ಕುಲಶೇಖರ ವೀರನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರೇಮಾನಂದ ಕುಲಾಲ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಬಿ ಸುಯೇಶ್ ಕುಲಾಲ್, ರಾಜೇಶ್ ಸಾಲಿಯಾನ್ ಕೋಡಿಕಲ್, ಧನುಷ್ ಕುಲಾಲ್ ಶಕ್ತಿನಗರ ಈ ಸಂದರ್ಭದಲ್ಲಿ ಹಾಜರಿದ್ದರು. ದಿನೇಶ್ ಕುಲಾಲ್, ಬಕ್ಕಪಟ್ನ, V4 News 24/7 ಮುಂಬೈ.